ಕೊಣಜೆ ಬೆಳ್ಮ ಕೆಳಗಿನ ಮನೆ ಶ್ರೀ ಬ್ರಹ್ಮಸನ್ನಿಧಿ ನಾಗ ಪರಿವಾರ ದೇವರ್ಲಿನ ಕ್ಷೇತ್ರಡು ಶ್ರೀ ಬ್ರಹ್ಮಸನ್ನಿಧಿ ನಾಗ ಪರಿವಾರ ದೇವರ್ನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮಾರ್ಚ್ 28 ತಾರೀಕು ಏಪ್ರಿಲ್ 3 ತಾರೀಕು ಮುಟ್ಟ ನಡಪೆರೆ ಉಂಡು ಪಂಡದು ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಶ್ರೀ ಪ್ರಸಾದ್ ರೈ ಕಳ್ಳಿಮಾರ್ ತೆರಿಪಾದೇರು. ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತೆರಿಪಾಯಿನ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ಪ್ರಸಾದ್ ರೈ ಕಳ್ಳಿಮಾರ್ ಮಾರ್ಚ್ 28 ತಾರೀಕಿಗೆ ಬಯ್ಯಡು 3 ಗಂಟೆಗೆ ಬೊಳ್ಮ ಉಳ್ಳಾಲ್ತಿಯಪ್ಪನ ಕ್ಷೇತ್ರದ ಪುದೆ ಕಾಣಿಕೆ ಮೆರವಣಿಗೆ ನಡಪೆರೆ ಉಂಡು. 29 ತಾರೀಕಿಗೆ ಮಧ್ಯಾಹ್ನ 2 ಗಂಟೆಗೆ ಭಜನಾ ಕಾರ್ಯಕ್ರಮ, ಏಪ್ರಿಲ್ 1 ತಾರೀಕಿಗೆ ರಾತ್ರಿ 8 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರೆ ಉಂಡು. ಏಪ್ರಿಲ್ 2 ತಾರೀಕಿಗೆ ಬಯ್ಯಡು ಬೊಕ್ಕ 3 ತಾರೀಕಿಗೆ ಧಾರ್ಮಿಕ ಸಭೆ ಲೇಸು ನಡಪೆರೆ ಉಂಡು. ರಾಜಕೀಯ ಮುಖಂಡರು ಸರ್ವಧರ್ಮದ ಧಾರ್ಮಿಕ ಮುಖಂಡರು ಈ ಕಾರ್ಯಕ್ರಮದ ಪಾಲ್ಪಡೆಯರ ಉಲ್ಲೇರ್ಪಂಡದ ತೆರಿಪಾಯರು. ಶ್ರೀ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ದಿನಾಂಕ 28/3/2020 ಶನಿವಾರದಿಂದ ಮೊದಲುಗೊಂಡು 3/2020 ಶುಕ್ರವಾರದವರೆಗೆ ವಾಸ್ತುಶಿಲ್ಪಿ ಕುಡುಪು ಕೃಷ್ಣರಾಜ ತಂತ್ರಿಯವರ ನೇತೃತ್ವದಲ್ಲಿ ಮರಕಡ ಅಂಡಾಲ ಶ್ರೀ ಎಂ ಸುಬ್ರಹ್ಮಣ್ಯ ಭಟ್ಟರ ಪೌರೋಹಿತ್ಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನೆರವೇರಲಿದೆ. ದಿನಾಂಕ 28/3/2020 ಶನಿವಾರ ಸಂಜೆ ಸುಮಾರು 3ಕ್ಕೆ ಸರಿಯಾಗಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಕ್ಷೇತ್ರ ಬೊಳ್ಮ ಕೊಣಾಜಿ ಇಲ್ಲಿ ವೈಭವದ ಹಸಿರು ಹೊರಕಾಣಿಕೆಯ ಶೋಭಾಯಾತ್ರೆ ಉದ್ಘಾಟನೆಗೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಮಾರ್ಗವಾಗಿ ಶ್ರೀ ಕ್ಷೇತ್ರವನ್ನು ಸೇರಲಿದೆ. ಶ್ರೀ ಕ್ಷೇತ್ರ ಮಂಗಳಾದೇವಿ ಆಡಳಿತ ಮುಕ್ತೇಶ್ವರರಾದ ಶ್ರೀ ರಮನಾಥ್ ಹೆಗ್ಡೆಯವರು ಶೋಭಾಯಾತ್ರೆಯನ್ನು ಉದ್ಘಾಟಿಸಲಿದ್ದಾರೆ. ಶ್ರೀ ಕ್ಷೇತ್ರ ಸೋಮೇಶ್ವರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವಿಶ್ವನಾಥ್ ಗಟ್ಟಿ ಒಗ್ಗ ಅವರ ಅಧ್ಯಕ್ಷತೆಯಲ್ಲಿ ಜರಗಲಿರುವ ಸಮಾರಂಭದಲ್ಲಿ ಶ್ರೀ ಪ್ರೊಫೆಸರ್ ಎಂ ಖಾನ್, ಸಂತೋಷ್ ಕುಮಾರ್ ಶೆಟ್ಟಿ, ಸುದರ್ಶನ್ ರಾವ್, ಅಜಿತ್ ಶಾ ಪಟ್ಟೋರಿ, ಚಂದ್ರ ಸಡ್ಯಂತಾಯ, ಶ್ರೀ ರಾಮಮೋಹನ್ ಆಳ್ವಾ, ಶ್ರೀ ಚಂದ್ರಾಸ್ ಪೂಂಜಾ, ಪವಿತ್ರ ಕುಮಾರ್ ಗಟ್ಟಿ, ಪ್ರಶಾಂತ್ ನಾಯ್ಕ್, ಶ್ರೀಮತಿ ವಿಜಯಲಕ್ಷ್ಮಿ ಪ್ರಸಾದ್ ರೈ, ಸೌಕತ್ ಅಲಿ, ಶ್ರೀ ವಿಜಯಕುಮಾರ್ ಪಾವೂರು ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ. 29 ತಾರೀಕಿಗೆ ನಡಪುನ ಭಜನಾ ಕಾರ್ಯಕ್ರಮನ ನಿವೃತ್ತ ಪ್ರಾಧ್ಯಾಪಕರು ಪ್ರೊಫೆಸರ್ ಎಂ.ಕೆ. ಬಾಲಕೃಷ್ಣ, ಏಪ್ರಿಲ್ 1 ತಾರೀಕಿಗೆ ನಡಪುನ ಸಾಂಸ್ಕೃತಿಕ ಕಾರ್ಯಕ್ರಮನ ಕುಡ್ಲ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಡಾಕ್ಟರ್ ರವಿಶಂಕರ್ ರಾವ್ ಉದಿಪನ ಮಲ್ಪೇರು. ಏಪ್ರಿಲ್ 2 ತಾರೀಕಿಗೆ ನಡಪುನ ಸಭೆಲೇಸನು ಬೋಳಾರ ಶ್ರೀ ಮಾರಿಯಮ್ಮ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಶ್ರೀ ಎ. ಸೀತಾರಾಮ್. ಏಪ್ರಿಲ್ 3 ತಾರೀಕಿಗೆ ನಡಪುನ ಸಭೆಲೇಸನು ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ಉದಿಪನ ಮಲ್ಪೇರು ಪಂಡದ ಶ್ರೀ ಪ್ರಸಾದ್ ರೈ ಕಳ್ಳಿಮಾರ್ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿ ಕೊರಿಯರು. ಶ್ರೀ ಬ್ರಹ್ಮಸನ್ನಿಧಿ ನಾಗ ಪರಿವಾರ ಕ್ಷೇತ್ರ ಸಮಿತಿಯ ಅಧ್ಯಕ್ಷರು ಶ್ರೀ ರಘುರಾಮ್ ಗಟ್ಟಿ ಶರವು, ಪ್ರಧಾನ ಕಾರ್ಯದರ್ಶಿ ಶ್ರೀ ಅಚ್ಯುತ ಗಟ್ಟಿ, ಉಪಾಧ್ಯಕ್ಷರು ಶ್ರೀ ಪುರುಷೋತ್ತಮ್ ಶೆಟ್ಟಿ, ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷರು ಶ್ರೀ ರವೀಂದ್ರ ರೈ ಕಳ್ಳಿಮಾರ್, ಕೋಶಾಧಿಕಾರಿ ಶ್ರೀ ಶ್ರೀಧರ್ ಪೂಜಾರಿ, ಕಾರ್ಯದರ್ಶಿ ಶ್ರೀ ಹರೀಶ್ ಪೂಜಾರಿ, ಜೊತೆ ಕಾರ್ಯದರ್ಶಿ ಶ್ರೀ ಸುರೇಶ್ ಗಟ್ಟಿ ಸುದ್ದಿಗೋಷ್ಠಿಗೆ ಎತ್ತಿದರು.